ಕರಾವಳಿ ಜಿಲ್ಲೆಗಳಲ್ಲಿ ನಿರ್ಮಾಣ ಕಾರ್ಯಗಳಿಗೆ ಉಪಯೋಗಿಸುವ ಮರಳಿನ ಅಭಾವವಿದ್ದು, ಅಗತ್ಯವಿರುವ ಮರಳನ್ನು ಕ್ರಮಬದ್ಧವಾಗಿ ಒಂದು ಘನ ಅಡಿಗೆ 30 ರೂಪಾಯಿ ದರದಲ್ಲಿ ನಿಗದಿಪಡಿಸಿ ಜನಸಾಮಾನ್ಯರಿಗೂ ಸ್ವಂತ ಮನೆ ಕಟ್ಟುವವರಿಗೂ ವ್ಯವಸ್ಥೆ ಮಾಡದಿದ್ದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಸುದ್ದಿಗೋಷ್ಠಿಯಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪುರುಷೋತ್ತಮ ಕೊಟ್ಟಾರಿ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕಳೆದ 10 ತಿಂಗಳಿಂದ ನಿರ್ಮಾಣ ಕಾರ್ಯಗಳು ಮರಳು ಪೂರೈಕೆಯಾಗದೆ ಮತ್ತು ಕೋವಿಡ್ನಿಂದಾಗಿ ಸಂಪೂರ್ಣ ಸ್ಥಗಿತಗೊಂಡಿದೆ. ಕಾರ್ಮಿಕರು ಮತ್ತು ಗುತ್ತಿಗೆದಾರರು, ಸಂಬಂಧಪಟ್ಟ ವ್ಯಾಪಾರಸ್ಥರು ನಿತ್ಯ ಜೀವನ ನಿರ್ವಹಿಸಲು ಬಲು ದುಸ್ತರವಾಗಿ ಪರಿಣಮಿಸಿದೆ. ಹಾಗಾಗಿ ಸಿವಿಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಇನ್ನು 10 ದಿವಸದ ಒಳಗೆ ನಿರ್ಮಾಣ ಕಾರ್ಯಗಳಿಗೆ ಅಗತ್ಯವಿರುವ ಮರಳನ್ನು ಕ್ರಮಬದ್ಧವಾಗಿ ನೀಡಬೇಕು ಎಂದು ಒತ್ತಾಯಿಸಿದರು. ಆ ನಂತರ ಇವತ್ತು ನಾವು ಈಗ ಸೆಪ್ಟೆಂಬರ್ ತಿಂಗಳಲ್ಲಿದ್ದೇವೆ. ಇನ್ನೂ ಕೂಡ ಯಾವುದೇ ವ್ಯವಸ್ಥೆ ಇಲ್ಲ. ಇದು ಕಳೆದ 10 ತಿಂಗಳಲ್ಲಿ ಇಂಟರ್ನೆಟ್ ದಯವಿಟ್ಟು ಮತ್ತು ಪತ್ರಿಕಾ ಮಾಧ್ಯಮ ಎಲ್ಲ ಮಿತ್ರರೇ ದಯವಿಟ್ಟು ವರದಿ ಮಾಡಿ ಒಂದು ಸಹಾಯ ಮಾಡಿ. ಜನಸಾಮಾನ್ಯರೇ ಕೂಡ ಈಗ ದೊಡ್ಡ ದೊಡ್ಡ ಈಗ ನಮ್ಮಲ್ಲಿ ಇದ್ದಾರೆ, ಹೃದಯವರು ಇದ್ದಾರೆ, ನಮ್ಮ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅವರಿದ್ದಾರೆ, ಎಲ್ಲ ನಮ್ಮೊಟ್ಟಿದ್ದಾರೆ. ಯಾಕಂದರೆ ನಾವೆಲ್ಲ ಒಂದೇ ಅದರ ಒಟ್ಟಿಗೆ ಕೆಲಸಕ್ಕೆ ಬರುತ್ತಿದ್ದ ಆ ವ್ಯಾಪಾರಸ್ಥರು ಸಂಘ ಇದೆ. ಅವರು ಮೊನ್ನೆ ಹೋಗಿ ಜಿಲ್ಲಾಧಿಕಾರಿ ವರದಿ ಮಾಡಬೇಕು, ವ್ಯಾಪಾರ ಇಲ್ಲ ಏನಂತ ಹೇಳಿದ್ರೆ ಕಟ್ಟಡ ನಿರ್ಮಾಣ ಕಾರ್ಯಗಳೆಲ್ಲ ಸ್ಥಗಿತ ಆಗಿದೆ, ಮರಳಿಲ್ಲ. ಅದರಿಂದಾಗಿ ಅಂದರೆ ಎರಡನೇ ಕೋವಿಡ್ನಿಂದಾಗಿ ಎಲ್ಲ ಲೇಬರ್ಸ್ ಏನು ಕಾರ್ಮಿಕ ವರ್ಗ ಇದೆಯೋ ಅವರೆಲ್ಲ ಅವರವರ ಊರಿಗೆ ಹೋಗಿ ಆಗಿ ಅವರು ತರಿಸಬೇಕು, ಕೆಲಸ ಆಗಬೇಕು, ಕಟ್ಟಡ ನಿರ್ಮಾಣ ಎಲ್ಲ ನಿಲ್ಲಿಸಬಾರ್ದು ಅಂತ ಸರ್ಕಾರ ಹೇಳಿದ್ರೆ ಕೂಡ ನಮ್ಮಲ್ಲಿ ಬೇಕಾದಂಥ ಈ ವ್ಯವಸ್ಥೆಗಳಿಂದ ನಮ್ಮ ಕೆಲಸ ಕೊಡಲಿಕ್ಕೆ ಆಗುತ್ತಿಲ್ಲ. ಈಗ ಕೆಲವು ಲೇಬರ್ಸ್ ನಮಗೆ ಕೆಲಸ ಆಗಿದೆ, ಆದರೆ ಮರಳಿನ ಸಮಸ್ಯೆ ಇನ್ನೂ ಏನು ತೀರ್ಮಾನ ಆಗಿಲ್ಲ, ಮರಳು ಇನ್ನೂ ಸಿಗ್ತಾ ಇದೆ. ಹಾಗೆಂತೇಳಿ 15,000 ರೂಪಾಯಿ 18,000 ರೂಪಾಯಿ ಕೊಟ್ಟರೆ ತಂದು ಹಾಕ್ತಾರೆ. ಎಲ್ಲಿಂದ ತಂದು ಹಾಕ್ತಾರೆ, ಅದು ಎಲ್ಲಿಂದ ಬರ್ತದೆ, ಅದರ ಮೂಲ ಇನ್ನೂ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಪ್ರಾಂತದಲ್ಲಿ ತಂದು ಹಾಕ್ತಾರೆ, ಅದಕ್ಕಿಂತ ಕಡಿಮೆ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರ ಸಣ್ಣ ಸಣ್ಣ ಮನೆ ಕಟ್ಟುವುದು ಬಹಳ ನಿವೇದನೆ ಇದೆ. ಯಾಕಂದರೆ ಅವರಿಗೆ ಪತ್ರಿಕಾಗೋಷ್ಠಿಯಿಂದ ಬರಲಿಕ್ಕೆ ಆಗುವುದಿಲ್ಲ. ನಮ್ಮಲ್ಲಿ ಬಂದು ವಿನಂತಿ ಮಾಡ್ತಾ ಇದ್ದಾರೆ, ದಯವಿಟ್ಟು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಉಸ್ತುವಾರಿ ಸಚಿವರಲ್ಲಿ ಈ ಬಗ್ಗೆ ಗಮನ ಸೆಳೆಯುವಂಥ ಎಲ್ಲ ಕಾರ್ಯಕ್ರಮ ಮಾಡಿ ಆಯಿತು. ಆದರೂ ಏನೂ ಸ್ಪಂದನೆ ಇಲ್ಲ. ದಯವಿಟ್ಟು ನಾವು ನೀವು ಸಹಕರಿಸಬೇಕು. ನನ್ನ ಪತ್ರಿಕೆಗಳಲ್ಲಿ ಆದಷ್ಟು ವಿಶೇಷವಾಗಿ ಜನಸಾಮಾನ್ಯರು ಕೂಡ ಅರ್ಥ ಆಗೋದು, ಯಾಕಂದರೆ ಈಗ ಅಗತ್ಯ ಇದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ದಿನಕರ್ ಸುವರ್ಣ, ಅಶೋಕ್ ಕುಲಾಲ್, ಸುರೇಶ್ ಜೆ ಉಪಸ್ಥಿತರಿದ್ದರು.